ವೀಕ್ಷಕರೇ, ನೋಡಲೆರಡು ಕಣ್ಣು ಸಾಲದಯ್ಯ ಪರಮೇಶ್ವರ ನಿನ್ನ ಕ್ಷೇತ್ರದ ಅಲಂಕಾರವನ್ನ. ಇದು ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಬಂದಂತಹ ಭಕ್ತರ ಮನದ ಮಾತು. ಹತ್ತೂರ ಒಡೆಯನಿಗೆ ಸಂಭ್ರಮದಿಂದ ಜಾತ್ರೋತ್ಸವ ನಡೀತಾ ಇದೆ. ಈ ಹೊತ್ತಿನಲ್ಲಿ ಕ್ಷೇತ್ರ ಹಲವು ಬಗೆಯ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ, ಪ್ರತಿಯೊಬ್ಬರನ್ನ ಕೂಡ ಆಕರ್ಷಿಸ್ತಾ ಇದೆ. ಈ ಒಂದು ಹೂವಿನ ಅಲಂಕಾರ ಸೇವೆಯನ್ನ ಮಾಡಿರುವಂಥದ್ದು ಮೈಸೂರಿನ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿರುವಂತಹ ದಿವಾಕರ್ ದಾಸ್ ನೇರ್ಲಾಜಿ ಅವರು ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಕ್ಷೇತ್ರ ಅಂತೂ ಹಲವು ಹೂವುಗಳಿಂದ ಕಂಗೊಳಿಸ್ತಾ ಇದೆ ಸರ್. ಈ ಒಂದು ಕ್ಷೇತ್ರಕ್ಕೆ ಹೂವಿನ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದು, ಅಲಂಕಾರ ಸೇವೆಯನ್ನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಇಚ್ಛೆ, ಅದು ಇವಾಗ ಈಡೇರಿರುವಂಥದ್ದು. ಈ ಸೇವೆಯ ಬಗ್ಗೆ ಆ್ಯಕ್ಚುಲಿ ನಾವು ಇದೇ ಊರಿನವರು, ನಾವು ಮೈಸೂರಿನಲ್ಲಿ ಇರೋದ್ರದ್ದು ಕೂಡ ನಾವು ಇದೇ ಊರಲ್ಲಿ, ನಾವು ಪುತ್ತೂರಲ್ಲಿ ಓದಿರೋದು. ನಾವು ಮೊದಲಿಂದಲೂ ನಾವು ಕಾಲೇಜ್ ಟೈಮಲ್ಲಿ ಕೂಡ ಈ ಒಂದು ಮಹಾಲಿಂಗೇಶ್ವರನ ಬಗ್ಗೆ ಅಪಾರವಾದ ನಂಬಿಕೆ ಭಕ್ತಿಯನ್ನು ಇಟ್ಕೊಂಡವರು. ಹೂವಿನ ಸೇವೆ ನಾನು ಮಾಡಿರೋದಕ್ಕಿಂತಲೂ ನಮ್ಮ ಕೈಯಿಂದ ಮಾಡಿಸಿದ್ದಾನೆ ಅಂತ ಅನ್ನೋದು ನನಗೊಂದು ಅದೊಂದು ಖುಷಿ ಇದೆ. ಈ ಒಂದು ಇಲ್ಲಿಯ ಭಕ್ತರು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ. ನಂಬಿದವರನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಮಹಾಲಿಂಗೇಶ್ವರನ ಒಂದು ಸಾಕ್ಷಿ ಇದೆ. ನಾವು ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ನಾವು ಕೂಡ ಕಂಬಲಬೆಟ್ಟು ವಿಟ್ಲದವರು, ನಾವು ಇಡುಕಿದ್ದಿನವರು. ನಾನು ನನ್ನ ದುಡಿಮೆಯ ಒಂದಿಷ್ಟು ಅಂಶವನ್ನು ನಾನು ದೇವಸ್ಥಾನ ಮತ್ತು ಸಮಾಜ ಸೇವೆಗೆ ಅಂತ ಇಟ್ಟಿದ್ದೀನಿ. ಅದರಲ್ಲೂ ಕೂಡ ನಮ್ಮ ಕೋಲ್ಪೆ ಸುಬ್ರಹ್ಮಣ್ಯ, ನಮ್ಮ ಊರಿನ ದೇವಸ್ಥಾನ ಕೋಲ್ಪೆ ಸುಬ್ರಹ್ಮಣ್ಯ ದೇವಸ್ಥಾನ, ಅಲ್ಲಿಂದ ನಾನು ಪ್ರಾರಂಭ ಮಾಡಿರೋದು. ನಾನು ನನ್ನ ದುಡಿಮೆಯ ಒಂದಿಷ್ಟು, ನಾನು 600 ರೂಪಾಯಿಗೆ ಹೂವನ್ನ ಅಲ್ಲಿ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದು. ನಾನು ಪ್ರತಿ ವರ್ಷ ನನ್ನ ದುಡಿಮೆಯಿಂದ ಏನಾದರೂ ಒಂದು ನನ್ನ ಗ್ರಾಮಕ್ಕೆ, ನನ್ನ ಭಾಗಕ್ಕೆ, ನಮ್ಮ ಈ ಒಂದು ತಾಲೂಕಿಗೆ ಮಾಡಬೇಕು ಅನ್ನೋ ಒಂದು ಹಂಬಲ ನನಗೆ. ಆ ಭಗವಂತ ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ, ಅದೇ ಖುಷಿ ನನಗೆ. ತುಂಬ ಖುಷಿ ಆಗ್ತಿದೆ. ಜಾತ್ರೋತ್ಸವ ಸಂದರ್ಭದಲ್ಲಿ ನಾನು ಬರ್ತೀನಿ, ಇಂದು 2-3 ದಿವಸ ಇಲ್ಲಿ ಇದ್ದು ದೇವರ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದೇನೆ ಮಹಾಲಿಂಗೇಶ್ವರ ಅಂತ ಹೇಳ್ತೀನಿ. ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಾಡಿದ್ದೀನಿ? ಕೋಲ್ಪೆ ಸುಬ್ರಹ್ಮಣ್ಯ ದೇವಸ್ಥಾನ ಇರಲಿ, ಕಬಕ್ಕ ಮಹಾದೇವಿ ಇರಲಿ, ಆಮೇಲೆ ವಿಷ್ಣುಮೂರ್ತಿ ಸಂಪ್ಯ, ಕೊಡಿಪಾಡಿ ದೇವಸ್ಥಾನ, ವಿಷ್ಣುಮೂರ್ತಿ ಕುಂಡಡ್ಕ, ಹಲವಾರು ವಿಟ್ಲ ಪಂಚಲಿಂಗೇಶ್ವರ ಮಾಡ್ತಾಯಿದ್ದೀನಿ. ಓಕೆ ಸರ್. ಅದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ. ದೇವರು ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ ಅನ್ನೋವಂಥದ್ದು, ಅದರ ಬಗ್ಗೆ? ಹೌದು, ಸಮಾಜ ಸೇವೆ ಅಂತಂದರೆ ನಾವು ಕೂಡ ಶಾಲಾ ಸಂದರ್ಭದಲ್ಲಿ, ಕಾಲೇಜಿ ಸಂದರ್ಭದಲ್ಲಿ ಕಷ್ಟಪಟ್ಟೆ ಓದಿದ್ದು ನಾವು. ಅದರ ನೋವು ಗೊತ್ತಿದೆ ನನಗೆ. ಎಷ್ಟು ಕಾಲೇಜಿಗೆ ಹೋಗೋದು ಅವಾಗ ಎಲ್ಲ ಈ ಫೈನಾನ್ಷಿಯಲಿ ಎಲ್ಲ ಹೆಲ್ಪ್ ಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಕೈಯಲ್ಲಾದ ಸಹಾಯವನ್ನು ನಾನು ವಿದ್ಯಾರ್ಥಿಗಳಿಗೆ ಕೂಡ ಮಾಡ್ತಾಯಿದ್ದೀನಿ. ಯಾರಿಗೆ ಎಜುಕೇಷನ್ಗೆ ಕಷ್ಟ ಆಗ್ತದೆ, ಬುಕ್ಸ್ ತೊಗೊಳಕ್ಕೆ ಕಷ್ಟ ಆಗ್ತದೆ, ಅಂಥವರಿಗೆ ನಾವು ಸಹಾಯ ಮಾಡ್ತಾಯಿದ್ದೀನಿ. ಓಕೆ ಸರ್. ಅಲಂಕಾರಕ್ಕೆ ಎಷ್ಟು ಪ್ರಮಾಣದ ಹೂಗಳ ಬಳಕೆ ಆಗಿದೆ? ಅದನ್ನು ನಾನು ಹೇಳಲ್ಲ. ಅಂದರೆ ಅದು ದೇವರಿಗೆ ನಾವು ಈ ಸಂದರ್ಭ ದೇವರಿಗೆ ಕೊಟ್ಟದನ್ನು ನಾವು ವ್ಯಾಲ್ಯೂ ಹೇಳೋದು ಬೇಡ ಅಂತ. ಭಗವಂತ ನೋಡೋಣ, ಇದಕ್ಕೆ ಮುಂದಿನ ವರ್ಷ ಇನ್ನೆಷ್ಟು ಚಂದವಾಗಿ ಮಾಡೋದಂಥ ಒಂದು ಶಕ್ತಿ ಅವನು ಕೊಡ್ತಾನೆ ಅಂತ ಈ ದೇವರಲ್ಲಿ ನಮಗೆ ವಿಶ್ವಾಸ, ನಂಬಿಕೆ ಇದೆ. ನಾವು ಮಹಾಲಿಂಗೇಶ್ವರನ ಭಕ್ತರನ್ನು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಮೈಸೂರಿನ SLV ಬುಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾಗಿರುವಂಥ ದಿವಾಕರ್ ದಾಸ್ ನೇರ್ಲಾಜೆ ಇವರ ಮೂಲಕ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿ ಹಲವು ಬಗೆಯ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇವರು ಹಲವಾರು ದೇವಾಲಯಗಳಲ್ಲಿ ಅಲಂಕಾರ ಸೇವೆಯನ್ನ ಮಾಡಿರುವಂಥದ್ದು. ಹಾಗೆಯೇ ಈ ಬಾರಿ ಪ್ರಥಮ ಬಾರಿಗೆ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯನ್ನು ವಿಶೇಷವಾಗಿರುವಂಥ ಹೂವಿನ ಅಲಂಕಾರದಿಂದ ಕಂಗೊಳಿಸೋ ರೀತಿಯಲ್ಲಿ ಮಾಡಿರುವಂಥದ್ದು. ಹಲವಾರು ಸಮಾಜ ಸೇವೆಯನ್ನು ಕೂಡ ಮಾಡಿದ್ದಾರೆ. ಇವರು ಮಾಡಿರುವಂಥ ಸಮಾಜ ಸೇವೆಗಳು ಅದು ತನ್ನೊಳಗೆ ಇರಬೇಕು, ನಾನು ಮಾಡಿದಂಥ ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿರುವಂಥದ್ದೇ ಹೆಚ್ಚು. ಒಂದಿಷ್ಟು ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಇವರು ಕೈ ಜೋಡಿಸಿರುವಂಥದ್ದು. ಹಾಗಾಗಿ ಇವರ ಮೇಲೆ ಮಹಾಲಿಂಗೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.